ಹಾಯ್ ನಮಸ್ತೆ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಇರುವಂಥ ವಿಶೇಷ ಅತಿಥಿಗಳು ಸುಧೀಂದ್ರ ಕುಲಕರ್ಣಿ, ಮೂಲತಃ ಕನ್ನಡಿಗರು ಮತ್ತು ರಾಷ್ಟ್ರಮಟ್ಟದಲ್ಲಿ ಗುರುತಿಸತಕ್ಕಂಥ ಶ್ರೇಷ್ಠ ರಾಜಕೀಯ ವಿಶ್ಲೇಷಕರಲ್ಲಿ ಪ್ರಮುಖರು ಮತ್ತು ಪ್ರಸ್ತುತ ಯಾವುದೇ ಪತ್ರಿಕೆಗಳು ಕೂಡ ಅವರನ್ನು ಉಲ್ಲೇಖ ಮಾಡಬೇಕಿದ್ರೆ ಅಡ್ವಾಣಿಯ ಆಪ್ತರು ಅಂತ ಉಲ್ಲೇಖ ಮಾಡ್ತಾರೆ. ಆ ರೀತಿ ಅಡ್ವಾಣಿಯವರೊಂದಿಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಟುಕೊಂಡು ಅವರ ಅಷ್ಟು ರಾಜಕೀಯ ಬದುಕಿನ ಮೇಲೆ ಒಂದಷ್ಟು ಅಧ್ಯಯನವನ್ನು ಮಾಡಿರುವಂಥವರು ನಮ್ಮೊಂದಿಗಿದ್ದಾರೆ. ಉಡುಪಿಗೆ ಬಂದಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ. ಉಡುಪಿಗೆ ಹೇಗೆ ಬರುವಂಥ ಅವಕಾಶ ಸಿಕ್ಕಿತು ಸರ್? ನಾನು ಮಣಿಪಾಲಕ್ಕೆ ಬಂದೆ. ನಿನ್ನೆ ಮಣಿಪಾಲ್ ವಿಶ್ವವಿದ್ಯಾಲಯದ ಸ್ಕೂಲ್ ಆಫ್ ಕಮ್ಯುನಿಕೇಷನ್ಸ್ ಅವರು ನನ್ನನ್ನು MV ಕಾಮತ್ ಮೆಮೋರಿಯಲ್ ಲೆಕ್ಚರ್ಗಾಗಿ ಕರೆದಿದ್ದರು. ಆ ಲೆಕ್ಚರ್ ವ್ಯಾಖ್ಯಾನ ಕೊಡು ಒಂದು ಕಾರಣದಿಂದಾಗಿ ಬಂದೆ. ಮತ್ತು ಸಂಜೆಗೆ ಇಲ್ಲಿ ಸೆಂಟರ್ ಫಾರ್ ಗಾಂಧಿಯನ್ ಆ್ಯಂಡ್ ಪೀಸ್ ಸ್ಟಡೀಸ್ ಅಂತಿದೆ ಇದೇ ವಿಶ್ವವಿದ್ಯಾಲಯದಲ್ಲಿ. ಅಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ಒಂದು ವ್ಯಾಖ್ಯಾನ ಕೊಡಲಿಕ್ಕೆ ಅವರು ನನ್ನನ್ನು ಆಮಂತ್ರಿಸಿದರು. ಈ ಎರಡು ಕಾರಣಕ್ಕಾಗಿ ಬಂದೆ. ಮತ್ತು ಸ್ಪಂದನ ಟೆಲಿವಿಷನ್ ಜೊತೆಯಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದೆ. ನನಗೆ ಭಾಳ ಖುಷಿ ಆಗ್ತಾಯಿದೆ. ನಿಮ್ಮೆಲ್ಲರಿಗೂ ನನ್ನ ಶುಭಾಶಯಗಳು. ಸರ್, ಇತ್ತೀಚೆಗೆ ಸುಧೀಂದ್ರ ಕುಲಕರ್ಣಿಯವರು ಸುದ್ದಿಯಾಗಿರುವಂಥದ್ದು ಶಿವಸೇನೆಯವರು ಒಂದು ರೀತಿಯಲ್ಲಿ ಅಮಾನವೀಯವಾದಂಥ ಒಂದು ವರ್ತನೆಯನ್ನು ಮಾಡಿದರು. ಕೆಲವೊಂದು ಕಡೆಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ನಡೀತಾ ಇದೆ. ದಾದ್ರಿಯ ಘಟನೆ ಇರ್ಬೋದು, ಕಲಬುರಗಿಯವರ ಹತ್ಯೆ ಇರ್ಬೋದು, ದಾಬೋಲ್ಕರ್ ಅವರ ಹತ್ಯೆ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ವ್ಯವಸ್ಥಿತವಾಗಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ದಮನಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದನ್ನು ತಾವು ಗುರುತಿಸಿದ್ದೀರಾ? ನೋಡಿ, ಮುಂಬೈಯಲ್ಲಿ ನಡೆದಂಥ ಘಟನೆಗೆ ಎರಡು ಆಯಾಮಗಳಿವೆ. ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕುತ್ತು, ಮತ್ತೊಂದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂವಾದ ನಡೆಯಬೇಕು ಮತ್ತು ಈ ಸಂವಾದದಿಂದಾಗಿ ನಮ್ಮ ಉಭಯ ದೇಶಗಳ ನಡುವಿನ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು. ಇದಕ್ಕಾಗಿ ನಾವು ಮಾಡಿದ ಪ್ರಯತ್ನ ಈ ಎರಡುಗಳು ಕೂಡಿಕೊಂಡು ಆ ಘಟನೆ ನಡೆಯಿತು. ಆ ಘಟನೆಯನ್ನು ಮುಂಬೈ ಜನ, ಮಹಾರಾಷ್ಟ್ರದ ಜನ, ಇಡೀ ದೇಶದ ಜನ ನಿಂದಿಸಿದ್ದಾರೆ, ಖಂಡಿಸಿದ್ದಾರೆ. ಅದು ಭಾಳ ಒಳ್ಳೆ ಮಾತು. ನಮ್ಮ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದು ಪ್ರಜಾಪ್ರಭುತ್ವದ ಒಂದು ಉಸಿರು. ಈ ಉಸಿರು ಹೋದರೆ ಪ್ರಜಾಪ್ರಭುತ್ವ ಅದು ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ ಇದನ್ನು ನಾವು ಕಾಪಾಡಲೇಬೇಕು. ವಿಚಾರಗಳು ಭಿನ್ನವಾಗಿರ್ತವೆ. ಆದ್ದರಿಂದ ಭಿನ್ನ ವಿಚಾರದವರನ್ನು ನಾವು ಸಹಿಸಿಕೊಳ್ಳಬೇಕು. ಮತ್ತು ಕೇವಲ ಸಹಿಸುವುದಷ್ಟೇ ಅಲ್ಲ, ಅದನ್ನು ನಾವು ರಿಸ್ಪೆಕ್ಟ್ ಮಾಡಬೇಕು, ಗೌರವಿಸಬೇಕು. ಮತ್ತು ಏನೇ ವಿರೋಧ ಇದ್ದರೂ ಕೂಡ ಆ ವಿರೋಧವನ್ನು ಶಾಂತಿಯುತವಾಗಿ, ಕಾನೂನುಬದ್ಧವಾಗಿ ಆ ವಿರೋಧವನ್ನು ಪ್ರದರ್ಶಿಸಬೇಕು. ಯಾವ ವೇದಿಕೆಯಲ್ಲಿ ಪ್ರದರ್ಶಿಸಬೇಕು ಅಲ್ಲೇ ಪ್ರದರ್ಶಿಸಬೇಕು. ಕಾನೂನನ್ನು ತಮ್ಮ ಕೈಯಲ್ಲಿ ಯಾರೂ ತೆಗೆದುಕೊಳ್ಬಾರ್ದು. ಎಸ್ ಸರ್, ನಿಮ್ಮಲ್ಲಿ ಕೇಳಬೇಕು, ಅಡ್ವಾಣಿಯವರಂಥ ಒಬ್ಬ ತೀವ್ರವಾದಿ ಹಿಂದೂ ಮುಖಂಡರ ಜೊತೆ ತಾವು ಕೆಲಸ ಮಾಡಿದವರು. ಏಕಾಏಕಿಯಾಗಿ ಜಾತ್ಯತೀತವಾದ ಅಥವಾ ಒಂದು ಸೆಕ್ಯುಲರಿಸ್ಟ್ಗಳ ಏನು ತಂಡ ಇದೆ ಅದರೊಂದಿಗೆ ಇವತ್ತು ಸುಧೀಂದ್ರ ಕುಲಕರ್ಣಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ. ಈ ಬದಲಾವಣೆ ಯಾಕೆ ಬಂತು ಅಂತ ನಾನು ಕೇಳಬೇಕು. ನೋಡಿ, ಅಡ್ವಾಣಿಜಿಯವರನ್ನು ನೀವು ತೀವ್ರ ಹಿಂದೂ ಮುಖಂಡ ಅಂತ ನೀವು ಅವರನ್ನು ವರ್ಣಿಸಿದ್ರೆ, ಅವರು ನಾನಂತೇನೆ ಅವರು ಒಬ್ಬ ರಾಷ್ಟ್ರವಾದಿ ಮುಖಂಡ. ನಾನು ಅಡ್ವಾಣಿಜಿಯವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ವಾಜಪೇಯಿಜಿಯವರ ಜೊತೆಯಲ್ಲಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಕೆಲಸ ಮಾಡಿದ್ದೇನೆ. ಅವರಿಬ್ಬರು ರಾಷ್ಟ್ರವಾದಿಗಳು. ಅವರನ್ನು ನಾನು ಹಿಂದೂ ಮುಖಂಡರಂತ ನಾನು ಅಂದ್ಕೊಳ್ಳೋದಿಲ್ಲ. ಇವತ್ತಿಗೂ ಕೂಡ ನಾನು ಈಗ BJPಯಲ್ಲಿ ಇಲ್ಲ, ಆದರೂ ಕೂಡ ಇವತ್ತು ಅಡ್ವಾಣಿಜಿ ಮತ್ತು ಅಟಲ್ಜಿಯವರ ಬಗ್ಗೆ ನನ್ನ ಮನಸ್ಸಿನಲ್ಲಿ ಶ್ರದ್ಧೆ ಇದೆ. ನಮ್ಮ ದೇಶ ಇದು ವೈವಿಧ್ಯಮಯ ದೇಶ. ಈ ವೈವಿಧ್ಯತೆಯನ್ನು, ಈ ಡೈವರ್ಸಿಟಿಯನ್ನು ನಾವು ಕಾಪಾಡಿಕೊಳ್ಬೇಕು, ಸಂರಕ್ಷಿಸಬೇಕು. ಈ ವೈವಿಧ್ಯತೆಯಲ್ಲಿಯೇ ನಮ್ಮ ದೇಶದ ಏಕತೆ ಕಾಣ್ತದೆ. ಇದು ನನ್ನ ಮೊದಲಿನಿಂದಲೂ ನನ್ನ ವಿಚಾರ. ನಾನು ಈಗ ಪಕ್ಷೀಯ ರಾಜಕಾರಣದಲ್ಲಿ ಇಲ್ಲ, ಆದರೂ ಕೂಡ ನಮ್ಮ ದೇಶ, ನಮ್ಮ ಸೆಕ್ಯುಲರಿಸಮ್, ಸರ್ವಪಂಥ ಸಮಾದರ ಈ ಒಂದು ತತ್ವವನ್ನು ನಾವು ಸಂರಕ್ಷಿಸಲೇಬೇಕು. ನಮ್ಮ ದೇಶ ಇದು ಬಹುಧರ್ಮೀಯ ದೇಶ, ಬಹುಭಾಷೆಯ ದೇಶ. ಈ ಭಾಷೆಯ ವೈವಿಧ್ಯತೆ ಆಗಲಿ,
ಧರ್ಮದ ವೈವಿಧ್ಯತೆ ಆಗಲಿ, ಜಾತಿಯ ವೈವಿಧ್ಯತೆ ಆಗಲಿ, ಸಂಸ್ಕೃತಿಯ ವೈವಿಧ್ಯತೆ, ಈ ಎಲ್ಲ ವೈವಿಧ್ಯತೆಗಳನ್ನು ನಾವು ಕಾಪಾಡಿಕೊಂಡು ಅದರಲ್ಲಿ ಏಕತೆಯ ಸೂತ್ರವನ್ನು ನಾವು ಅದನ್ನು ಕಂಡುಕೊಳ್ಬೇಕು ಮತ್ತು ಅದನ್ನು ಕೂಡ ರಕ್ಷಿಸಬೇಕು. ಅಂದರೆ ಒಂದು ಕಡೆ ಡೈವರ್ಸಿಟಿಯನ್ನು ರಕ್ಷಿಸಬೇಕು, ಮತ್ತೊಂದು ಕಡೆ ಏಕತೆಯನ್ನು ರಕ್ಷಿಸಬೇಕು. ಎಸ್, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ. ಸುಧೀಂದ್ರ ಕುಲಕರ್ಣಿಯವರು ಕ್ಯಾಶ್ ಫಾರ್ ವೋಟ್ ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಕೇಳಿಬಂತು. BJPಯ ಇಡೀ ಪಕ್ಷವೇ ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಅದು ಯಾಕೆ ಆಗಲಿಲ್ಲ? ನೋಡಿ, ಆ ಪ್ರಕರಣ ಆದಾಗ ನಾನು BJPಯಲ್ಲಿ ಇದ್ದೆ. 2008ರಲ್ಲಿ ನಮ್ಮ ದೇಶದ ಸಂಸತ್ತಿನ ಇತಿಹಾಸದಲ್ಲಿ ಒಂದು ಅತ್ಯಂತ ನಾಚಿಕೆ ತರುವಂಥ ಘಟನೆ ನಡೆಯಿತು. ಅಂದರೆ ಸರ್ಕಾರವನ್ನು ಉಳಿಸುವುದಕ್ಕಾಗಿ ಸಂಸತ್ ಸದಸ್ಯರನ್ನು ಕೋಟ್ಯಾವಧಿ ರೂಪಾಯಿ ಕೊಟ್ಟು ಖರೀದಿ ಮಾಡುವಂಥ ಒಂದು ಪ್ರಕರಣ ನಡೆಯಿತು. ಅದು ನನಗೆ ಗೊತ್ತಾದಾಗ ನಾನು ಮತ್ತು ಇನ್ನೂ ಕೆಲವರು ಕೂಡಿ ಅದನ್ನು ಎಕ್ಸ್ಪೋಸ್ ಮಾಡುವುದಕ್ಕಾಗಿ ಒಂದು ಪ್ರಯತ್ನ ಮಾಡಿದೆವು. ಹಾಂ, ಆದರೆ ಅದು ಪೂರ್ತಿಯಾಗಿ ಅದು ಯಶಸ್ಸು ನಮಗೆ ಸಿಗಲಿಲ್ಲ. ಅದರ ಕಾರಣಗಳು ಬೇರೆ. ಮತ್ತು ಆ ಪ್ರಕರಣದಲ್ಲಿ ನನಗೆ ತಿಹಾರ್ ಜೈಲಿಗೆ ಹೋಗುವ ಒಂದು ಪ್ರಸಂಗ ಬಂತು. ನಾನು ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಏನೂ ದುಃಖ ಇಲ್ಲ. ನಾನು ಮಾಡಿದ್ದರ ಬಗ್ಗೆ ನನಗೆ ಏನೋ ಒಂದು ಅಪರಾಧ ಪ್ರಜ್ಞೆ, ಗಿಲ್ಟ್. BJPಯ ಬಣ ರಾಜಕೀಯಕ್ಕೆ ಬಲಿಯಾದ್ರ? ಇಲ್ಲ, ನಾನು BJPಗೆ ಇದ್ರ ಬಗ್ಗೆ ದೋಷ ಕೊಡೋದಿಲ್ಲ. ಆ ಪ್ರಕರಣ ಈಗ ಇತಿಹಾಸವಾಗಿದೆ. ನಾನು ಭವಿಷ್ಯದ ಕಡೆ ನೋಡುವ ವ್ಯಕ್ತಿ. ನಾನು ಇತಿಹಾಸದಲ್ಲಿ ಏನಾಯಿತು ಅದು ಆ ದೋಷ ಕೊಟ್ಟು ಅದೇನು ಉಪಯೋಗ ಇಲ್ಲ. ಆದರೆ ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಈ ಥರದ ಪ್ರಕರಣಗಳು ಯಾವ ಪಕ್ಷವೂ ಮಾಡಬಾರದು. ಅದು ಸಂಸತ್ ಸದಸ್ಯರನ್ನು ಖರೀದಿಸುವುದಾಗಲಿ ಅಥವಾ ವಿಧಾನಸಭೆಯ ಸದಸ್ಯರನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಖರೀದಿಸುವ ಒಂದು ಪ್ರಕರಣ ನಡೀತಾ ಇರ್ತದೆ. ಇದೆಲ್ಲವೂ ತಪ್ಪು. ನಮ್ಮ ದೇಶದ ರಾಜಕಾರಣದಲ್ಲಿ ಭ್ರಷ್ಟಾಚಾರ, ಕುದುರೆ ವ್ಯಾಪಾರ ಹೋಗಬೇಕು. ಎಲ್ಲ ಥರದ ಭ್ರಷ್ಟಾಚಾರ ಹೋಗಬೇಕು. ಭ್ರಷ್ಟಾಚಾರ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಂಟಿದ ಒಂದು ದೊಡ್ಡ ಒಂದು ಕಳಂಕ ಅಂತ ನಾನು ತಿಳ್ಕೊತೇನೆ. ಎಸ್, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಂಬಂಧಗಳು ವೃದ್ಧಿ ಆಗಬೇಕು ಅಂತ ತಾವು ಹೇಳ್ತಾರೆ. ಯಾವ ರೀತಿ ವೃದ್ಧಿ ಆಗಬೇಕು? ಗಡಿಯಲ್ಲಿ ನಮ್ಮ ಯೋಧರು ಪ್ರತಿನಿತ್ಯ ಸಾಯ್ತಾ ಇದ್ದಾರೆ. ಅದನ್ನು ತಡೆಯುವಂಥ ಯಾವುದೇ ಪ್ರಯತ್ನ ಆ ಕಡೆಯಿಂದ ನಡೀತಾ ಇಲ್ಲ. ಭಾಳ ಪ್ರಮುಖವಾಗಿ ಹೇಳಬೇಕಿದ್ರೆ ಅಲ್ಲಿ ಆ ದೇಶದಲ್ಲಿ ತಲೆ ಹೇಳಿದು ಕಾಲು ಕೇಳೋದಿಲ್ಲ, ಕಾಲು ಹೇಳಿದು ಕೈ ಕೇಳೋದಿಲ್ಲ. ಸರ್ಕಾರವೇ ಬೇರೆ ಇದೆ, ಸೈನ್ಯವೇ ಬೇರೆ ಇದೆ, ಅದು ಎರಡನ್ನೂ ನಿಯಂತ್ರಿಸುವಂಥ ಇನ್ನೊಂದು ಶಕ್ತಿಗಳು ಬೇರೆ ಇವೆ. ಇಂತಹ ದೇಶದೊಂದಿಗೆ ಮಾತುಕತೆ ಸಾಧ್ಯ ಇದೆಯಾ? ನೋಡಿ, ವಾಜಪೇಯಿಜಿಯವರು ಒಂದು ಮಾತು ಹೇಳ್ತಿದ್ರು. ಅವ್ರು ಹೇಳೋದು ಅಂದರೆ, ನಾವು ಇತಿಹಾಸವನ್ನು ಬದಲಿಸಲಿಕ್ಕೆ ಸಾಧ್ಯವಿದೆ, ಭೂಗೋಳವನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಮಿತ್ರರನ್ನು ನಾವು ಬದಲಿಸಬಹುದು, ನಮ್ಮ ನೆರೆಯವರನ್ನು ನಾವು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಿಸಲಿಕ್ಕಾದ್ರೆ ನಾವು ನೆರೆಯವರು ಅಲ್ಲಿಂದ ಹೋಗಬೇಕು ಅಂತ ಅದು ಸಾಧ್ಯವಿಲ್ಲ. ಯಾಕಂದರೆ ಪಾಕಿಸ್ತಾನ ನಮ್ಮ ನೆರೆಯ ದೇಶ. ಈ ಒಂದು ಜಿಯೋಗ್ರಾಫಿಕಲ್ ರಿಯಾಲಿಟಿ ಇದನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಇವತ್ತು ನಮ್ಮ ನೆರೆಯ ದೇಶ, ನಾಳೆ ಕೂಡ ನೆರೆಯ ದೇಶ, 10, 20, 30, 50 ವರ್ಷಗಳ ನಂತರ ಕೂಡ ಅಲ್ಲಿರೋ ಒಂದು ನೆರೆಯ ದೇಶ. ಆದ್ದರಿಂದ ನೆರೆಯ ದೇಶಗಳ ಜೊತೆಯಲ್ಲಿ ಭಾರತದ ಸಂಬಂಧ ಸುಧಾರಲೇಬೇಕು. ಅದಕ್ಕಾಗಿ ನಮ್ಮ ಎರಡೂ ದೇಶಗಳಲ್ಲಿ ಕೆಲವು ಪ್ರಶ್ನೆಗಳಿವೆ. ಅದು ಕಾಶ್ಮೀರದ ಪ್ರಶ್ನೆ ಇದೆ, ಟೆರರಿಸಮ್ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಏನು, ಪರಿಹಾರ ಏನು? ನಾವು ಸುಮಾರು 70 ವರ್ಷಗಳವರೆಗೆ ಒಂದು ಘರ್ಷಣೆಯ, ತಿಕ್ಕಾಟದ ಒಂದು ಸಂಬಂಧದಲ್ಲಿ ನಾವು ಇದ್ದೇವೆ. 4 ಯುದ್ಧಗಳಾದವು. ಆ ಯುದ್ಧಗಳಿಂದ ಯಾವುದೇ ಒಂದು ಅಂತಿಮ ಪರಿಹಾರ ಬಂದಿಲ್ಲ, ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಕಾಶ್ಮೀರ್ ಸಮಸ್ಯೆಗೆ ಇನ್ನೂ ಪರಿಹಾರ ಇಲ್ಲ. ಆದ್ದರಿಂದ ಈಗ ನಮ್ಮ ಎರಡೂ ದೇಶಗಳು ಅಣ್ವಸ್ತ್ರ ಸದ್ಧ ದೇಶಗಳು. ಅವರಿಗೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಭಾರತದ ಕಡೆಗೂ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಹೀಗಿರುವಾಗ ನಾವು ಯುದ್ಧದ ಮೂಲಕ ಈ ಪ್ರಶ್ನೆಯನ್ನು ನಾವು ಪರಿಹರಿಸಬಹುದು ಅನ್ನೋದು ತಪ್ಪು. ಮತ್ತು ಯುದ್ಧದ ಮೂಲಕ ಇದು ಸಾಧ್ಯವಿಲ್ಲದೆ ಇದ್ದರೆ ಅದಕ್ಕೆ ಒಂದೇ ಒಂದು ಹಾದಿ, ಅದು ಸಂವಾದದ ಹಾದಿ, ಅದು ಡೈಲಾಗ್ನ ಹಾದಿ. ಮತ್ತು ಡೈಲಾಗ್ ಅಂದರೆ ನಾವು ನಮ್ಮ ಅವರ ಅವಧಿಯಲ್ಲಿ ಆಯಿತು ಪ್ರಯತ್ನ. ಇವರು ಬಸ್ ಕಳಿಸಿದ್ರು, ಅದೇ ಬಸ್ಸಲ್ಲಿ ಅವರು ಉಗ್ರಗಾಮಿಗಳನ್ನು ಕಳಿಸುವಂಥ ಪ್ರಯತ್ನ ಮಾಡಿ.
ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಮಾನಸಿಕತೆ ಬದಲಾಗದೆ ನಾವು ಎಲ್ಲೋ ಒಂದು ಕಡೆಯಲ್ಲಿ ನೋಡಿ ಮುಂದುವರಿಯೋದಕ್ಕೆ ನೋಡಿ ಸಾಧ್ಯ ಇದೆ. ಈ ನೀವು ಹೇಳುವ ವಾಸ್ತವಿಕತೆ ಅದರಲ್ಲಿ ಒಂದಷ್ಟು ಸತ್ಯ ಇದೆ. ಆದರೆ ಮತ್ತೊಂದು ಸತ್ಯವನ್ನು ನಾವು ಕಾಣಬೇಕು. ಅದು ಸತ್ಯವಂದರೆ ಇವತ್ತು ಪಾಕಿಸ್ತಾನ ಕೂಡ ಟೆರರಿಸಮ್ನ ಒಂದು ವಿಕ್ಟಿಮ್ ಆಗಿದೆ, ಅದರ ಶಿಕಾರಿಯಾಗಿದೆ, ಬಲಿಪಶು ಆಗಿದೆ. ಅವರು ಮೊದಲು ಟೆರರಿಸಮ್ಗೆ ಮತ್ತು ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಧಾರ್ಮಿಕ ಅತಿರೇಕಕ್ಕೆ ಅವರು ಪ್ರೋತ್ಸಾಹನೆ ಕೊಟ್ಟರು. ಅದನ್ನು ಭಾರತದ ವಿರುದ್ಧ ತಿರುಗಿಸುವ ಒಂದು ಪ್ರಯತ್ನ ಮಾಡಿದರು. ಮತ್ತು ಭಾರತದಲ್ಲಿ ಸಾವಿರಾರು ನಿರ್ದೋಷ ವ್ಯಕ್ತಿಗಳು ಈ ಟೆರರಿಸಮ್ಗೆ ಬಲಿಯಾದರು. ಆದರೆ ಅದೇ ಟೆರರಿಸಮ್ ಈಗ ಪಾಕಿಸ್ತಾನದ ಪೇಶಾವರದ ಶಾಲೆಗೆ ಬಾಂಬ್, ಪಾಕಿಸ್ತಾನದ ಪೇಶಾವರದ ಶಾಲೆಯ ಪ್ರಕರಣವಾಗಲಿ, ಅನೇಕ ಹಿಂದಿನ ಒಂದು 10-12 ವರ್ಷಗಳಲ್ಲಿ ಸುಮಾರು 40,000 ಜನ ಪಾಕಿಸ್ತಾನದಲ್ಲಿ ಟೆರರಿಸಮ್ಗೆ ಬಲಿಯಾಗಿದ್ದಾರೆ. ಆದ್ದರಿಂದ ಅಲ್ಲಿ ಒಂದು ಹೊಸ ಚಿಂತನೆ ನಡೆದಿದೆ. ಬಲೂಚಿಯಲ್ಲಿ ಭಾರತದ ಪರವಾದ ಧ್ವನಿ ಕೇಳ್ತಾರೆ. ಅಲ್ಲಲ್ಲ, ನೋಡಿ, ನಾವು ಬಲೂಚಿಸ್ತಾನ ಸ್ವತಂತ್ರವಾಗಬೇಕಂತ ನಾವೇನಾದರೂ ಮಾಡಿದರೆ ಅದು ತಪ್ಪು. ನಾವೇನಂತೇವೆ, ಅವರು ಕಾಶ್ಮೀರದಲ್ಲಿ ಹಸ್ತಕ್ಷೇಪ ಮಾಡಬಾರದು, ನಾವು ಕೂಡ ಬೇರೆ ಅಲ್ಲಿ ಹಸ್ತಕ್ಷೇಪ ಮಾಡಬಾರದು. ಈ ಹಸ್ತಕ್ಷೇಪದ ರಾಜಕಾರಣ ಇದು ನಮಗೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಈಗ ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದುದಂದರೆ ಅಲ್ಲಿ ಒಂದು ಹೊಸ ಮಾನಸಿಕತೆ ತಯಾರಾಗ್ತಾ ಇದೆ. ಟೆರರಿಸಮ್ನ ವಿರುದ್ಧ ಹೊಸ ಮಾನಸಿಕತೆ ತಯಾರಾಗ್ತಾ ಇದೆ. ಭಾರತದ ಜೊತೆಯಲ್ಲಿ ಸಂಬಂಧ ಸುಧಾರಣೆ ಆಗಬೇಕು ಅನ್ನುವಂಥ ಮಾನಸಿಕತೆ ಆಗ್ತಾ ಇದೆ. ನಾನು ಹಲವಾರು ಸಲ ಪಾಕಿಸ್ತಾನಕ್ಕೆ ಹೋಗಿದ್ದೇನೆ. ನಾನು ಕಂಡಂಥ, ನಾನು ನೋಡಿದಂಥ, ನಾನು ಕೇಳಿದಂಥ ಅನುಭವದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಆದ್ದರಿಂದ ನಾವು ಈ ಮಾನಸಿಕತೆಯ ಜನರ ಜೊತೆಯಲ್ಲಿ ನಾವು ಸಂವಾದ ಸಾಧಿಸಬೇಕು. ಇದರಿಂದಾಗಿ ಒಂದು ಹೊಸ ಅಧ್ಯಾಯ ಶುರುವಾಗ್ತದೆ ಅಂತ ನನಗನ್ನಿಸ್ತದೆ. ಎಸ್ ವೀಕ್ಷಕರೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಸುಧೀಂದ್ರ ಕುಲಕರ್ಣಿಯವರಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕಿದೆ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ನಾಡಿನ ಶ್ರೇಷ್ಠ ರಾಜಕೀಯ ಚಿಂತಕರು ಮತ್ತು ಅಂಕಣಕಾರರಾದಂತಹ ಸುಧೀಂದ್ರ ಕುಲಕರ್ಣಿಯವರು. ಅವರೊಂದಿಗೆ ಮಾತುಕತೆಯನ್ನು ಮಾಡ್ತಾ ಇದ್ವಿ. ಭಾರತ ಪಾಕಿಸ್ತಾನದ ಸಂಬಂಧ ಸುಧಾರಣೆ ಇರ್ಬೋದು, ಅಥವಾ ಭಾರತದಲ್ಲಿ ನಡೀತಾ ಇರುವಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಇರ್ಬೋದು, ಈಗ ನಾವು ಎದುರಿಸ್ತಾ ಇರತಕ್ಕಂಥ ರಾಜಕೀಯ ವಿಪ್ಲವಗಳಿರ್ಬೋದು, ಇದೆಲ್ಲದರ ಬಗ್ಗೆ ಅವರ ಒಂದಷ್ಟು ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಸರ್, ನಿಮ್ಮಲ್ಲಿ ಕೇಳಬೇಕು, ಅಡ್ವಾಣಿಯವರ ಬಗ್ಗೆ ಬಹಳಷ್ಟು ದೊಡ್ಡ ಅಭಿಮಾನವನ್ನು ಇಟ್ಟುಕೊಂಡವರು. ಕಸೂರಿ ಅವರ ಪುಸ್ತಕ ಬಿಡುಗಡೆ ಆಯಿತು. ಆ ಪುಸ್ತಕದ ಒಂದು ಪೇಜ್ನಲ್ಲಿ ಬರೆದಿದ್ದಾರೆ, ಎಲ್ಲೋ ಒಂದು ಕಡೆಯಲ್ಲಿ ಈ ಡೈಲಾಗ್ಸ್ ಏನು ಮಾತುಕತೆ ಇದೆ, ಭಾರತ ಪಾಕಿಸ್ತಾನದ ಮಾತುಕತೆಗೆ ಅಡ್ವಾಣಿಯವರೇ ಅಡೆತಡೆಯನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಉಲ್ಲೇಖವನ್ನು ಪತ್ರಿಕೆಗಳು ವರದಿ ಮಾಡಿಲ್ಲ. ಪತ್ರಿಕೆಗಳು ನನ್ನ ಹತ್ರ ಪುಸ್ತಕ ಇದೆ, ನಾನು ತೋರಿಸ್ಬೋದು. ನೋಡಿ, ಮಾತುಕತೆ ಮುರಿದು ಬೀಳೋದಕ್ಕೆ ಅಡ್ವಾಣಿಯವರೇ ಕಾರಣ. ಮಾತುಕತೆ ಆಗಬೇಕು ಅಂತ ಆಗ್ರಹ ಹಿಡಿದವರು ಕೂಡ ಅಡ್ವಾಣಿಜಿಯವರೇ. ಕಾರ್ಗಿಲ್ ಯುದ್ಧದ ನಂತರ ಮುಷರಫ್ ಅವರನ್ನು ಮತ್ತೆ ಭಾರತಕ್ಕೆ ಆಮಂತ್ರಿಸಬೇಕು, ಈ ವಿಚಾರವನ್ನು ಪ್ರಧಾನಮಂತ್ರಿ ವಾಜಪೇಯಿ ಅವರ ಜೊತೆಯಲ್ಲಿ ಇಟ್ಟವರು ಅಡ್ವಾಣಿಜಿಯವರೇ. ಮುಷರಫ್ ಬಂದರು, ಆಗ್ರಾಕ್ಕೆ ಬಂದರು. ಆದರೆ ಆಗ್ರಾದಲ್ಲಿ ಅವರು ತೆಗೆದುಕೊಂಡಂಥ ಒಂದು ನಿಲುವು ಅದು ತಪ್ಪಿತ್ತು. ಮುಷರಫ್ ಹೇಳಿದ್ದೇನೆಂದರೆ, ಕಾಶ್ಮೀರದಲ್ಲಿ ಈ ಭಯೋತ್ಪಾದನೆ ಮಾಡುವವರು, ಟೆರರಿಸ್ಟ್ಗಳು, ಅವರು ಫ್ರೀಡಮ್ ಫೈಟರ್ಸ್ ಅಂತ ಮುಷರಫ್ ಹೇಳಿದರು. ಅಲ್ಲ, ಫ್ರೀಡಮ್ ಫೈಟರ್ಸ್, ಅವರು ಸ್ವಾತಂತ್ರ್ಯ ಯೋಧರು ಅಂತ ಅವರಿಗೆ ಗೌರವದಿಂದ ಅವರು ಕರೆದದ್ದು. ಅದು ನಮ್ಮ ದೇಶಕ್ಕೆ ಅದು ಒಪ್ಪಿಗೆಯಾಗಿರಲಿಲ್ಲ. ಅದಕ್ಕಾಗಿ ಆ ಮಾತುಕತೆ ಮುರಿಯಿತು ಆಗ್ರಾದಲ್ಲಿ. ಅದಕ್ಕೆ ನಾವು ಅಡ್ವಾಣಿಜಿಯವರನ್ನು ದೋಷಿಸಬಾರದು. ಯಾರೇ ದೋಷಿಸಲಿ, ಅದು ತಪ್ಪು. ಯಾಕಂದರೆ ಪಾಕಿಸ್ತಾನದ ಜೊತೆಯಲ್ಲಿ ಮಾತುಕತೆ ಆದಾಗ ನಾವು ಟೆರರಿಸಮ್ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಬಾರ್ದು. ಇದು ನನ್ನ ನಿಲುವು. ಯಾಕಂದರೆ ಟೆರರಿಸಮ್ ಇದು ನಮ್ಮ ದೇಶಕ್ಕೆ, ನಮ್ಮ ನೆರೆಹೊರೆಗೆ ಮತ್ತು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಮಾರಕ. ಇಟ್ಸ್ ಅ ಬಿಗ್ಗೆಸ್ಟ್ ಥ್ರೆಟ್ ಟು ವರ್ಲ್ಡ್ ಪೀಸ್. ಆದ್ದರಿಂದ
ನಾವು ಮಾತುಕತೆ ಆಗಬೇಕು, ಆದರೆ ಸ್ಪಷ್ಟ ನಿಲುವಿನ ಮಾತುಕತೆ ಆಗಬೇಕು. ಸರಿ, ಇಲ್ಲಿ ನಾನು ಆಗಲೇ ಹೇಳಿದೆ, ಕಾಶ್ಮೀರದ ವಿಚಾರಗಳು ಬಂದಾಗ ಎಲ್ಲೋ ಒಂದು ಕಡೆಯಲ್ಲಿ ಪಾಕಿಸ್ತಾನ ತನ್ನ ನಿಲುವನ್ನು ಬಿಟ್ಟು ಹಿಂದಕ್ಕೆ ಸರಿತಾ ಇಲ್ಲ, ಆ ನಿಲುವಿಗೆ ಬದ್ಧ ಆಗಿದೆ. ಆದರೆ ಭಾರತ ಎಲ್ಲೋ ಒಂದು ಕಡೆಯಲ್ಲಿ ಇವತ್ತು ಗಿಲಾನಿ ಅಂತ ಪ್ರತ್ಯೇಕವಾದಿಗಳಿರ್ಬೋದು, ಯಾಸೀರ್ ಮಲಿಕ್ ಇರ್ಬೋದು, ಇವರನ್ನ ಇಸ್ಲಾಮಾಬಾದ್ಗೆ ಕರೆದು ಮಾತುಕತೆ ನಡೆಸುವಂಥ ಕೆಲಸಗಳು ಆಗಾಗ ನಡೀತಾ ಇದೆ. ಪಾಕಿಸ್ತಾನದ ಈ ನಿಲುವು ಬದಲಾಗುವವರೆಗೆ ನಾವು ಯಾವ ರೀತಿ ಮಾತುಕತೆಗೆ ಮುಂದಾಗೋದಕ್ಕೆ ಸಾಧ್ಯ? ಕಾಶ್ಮೀರದ ಸಮಸ್ಯೆ ಅದು ಆ ಒಂದು ಸಮಸ್ಯೆ ಇನ್ನೂ ನಮ್ಮದೇ ಈ ಉಭಯ ದೇಶಗಳ ಮಾತುಕತೆಯಿಂದ ಅದು ಬಗೆಹರಿಸುವ ಒಂದು ಕಾರ್ಯ ಉಳಿದಿದೆ. ಶಿಮ್ಲಾ ಅಗ್ರಿಮೆಂಟ್ 1972, ಆ ಶಿಮ್ಲಾ ಕರಾರಿನಲ್ಲಿ ಎರಡೂ ದೇಶಗಳು ಇದನ್ನು ನಾವು ಮಾತುಕತೆಯಿಂದ ಬಿಡಿಸೋಣ ಅಂತ ಹೇಳಿದೆ. ಅಂದರೆ ಇದು ಡಿಸ್ಪ್ಯೂಟ್ ಇದೆ, ಅದನ್ನು ನಾವು ಕೂಡ ನಾವು ಮನ್ನಿಸಿದ್ದೇವೆ. ಕಾಶ್ಮೀರ್ ಈ ವಿಷಯ ಇದು ಒಂದು ಡಿಸ್ಪ್ಯೂಟೆಡ್ ಪ್ರದೇಶ, ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ನಾವು ಅಲ್ಲಲ್ಲ ಒಪ್ಪಿಕೊಂಡಿದ್ದು ಇದು ವಾಸ್ತವಿಕತೆ. ಆದರೆ ಈಗ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಕಡೆ ಇದೆ, ಒಂದು ಭಾಗ ಭಾರತದ ಕಡೆ ಇದೆ. ನಾವು ಇಡೀ ಕಾಶ್ಮೀರ ನಮಗೆ ಬೇಕು ಅಂತಂದರೆ ನಾವೇನು ಯುದ್ಧ ಮಾಡಿ ಅದನ್ನು ತಗೊಳ್ಳಿಕ್ಕೆ ಸಾಧ್ಯವಿದೆಯಾ? ಪಾಕಿಸ್ತಾನದವರು ಕಾಶ್ಮೀರ ನಮಗೆ ಬೇಕು ಅಂತಂದರೆ ಅವ್ರು ಯುದ್ಧ ಮಾಡಿ ಅದನ್ನು ತಗೊಳ್ಳಿಕ್ಕೆ ಸಾಧ್ಯವಿದೆಯಾ? ಇಬ್ಬರಿಗೂ ಸಾಧ್ಯವಿಲ್ಲ. ಕಾಶ್ಮೀರದಲ್ಲಿ ಜನಮತ ಸಂಗ್ರಹ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ. ಅಲ್ಲ, ಆದರೆ ಕಾಶ್ಮೀರದಲ್ಲಿ ಒಂದು ವಿಚಾರ ಏನು, ಕಾಶ್ಮೀರದು ಸ್ವತಂತ್ರವಾಗಬೇಕು ಅನ್ನೋ ಒಂದು ಬೇಡಿಕೆ ಇದೆ. ಕಾಶ್ಮೀರ ಸ್ವತಂತ್ರವಾಗಬೇಕು, ಇದನ್ನು ಭಾರತವೂ ಒಪ್ಪೋದಿಲ್ಲ, ಪಾಕಿಸ್ತಾನವೂ ಒಪ್ಪೋದಿಲ್ಲ. ಹೀಗಿರುವಾಗ ನಾವು ಕಾಶ್ಮೀರದ ಸಮಸ್ಯೆಯನ್ನು ಒಂದು ಹೊಸ ರೀತಿಯಿಂದ ಬಗೆಹರಿಸುವ ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿದ್ದಾಗ ಆ 10 ವರ್ಷದ ಕಾಲಾವಧಿಯಲ್ಲಿ ಬ್ಯಾಕ್ ಚಾನೆಲ್ ನೆಗೋಷಿಯೇಷನ್ನಿಂದ ಕಾಶ್ಮೀರ್ ಸಮಸ್ಯೆಗೆ ಉತ್ತರ ಹುಡುಕುವ ಒಂದು ಬಹಳ ಒಂದು ಗಂಭೀರ ಪ್ರಯತ್ನ ನಡೆಯಿತು. ಆ ಪ್ರಯತ್ನದಿಂದಾಗಿ ಕಾಶ್ಮೀರ್ ಇದು ಭಾರತದ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ಕಾಶ್ಮೀರ್, ಈ ಎರಡೂ ಕಾಶ್ಮೀರದ ನಡುವಿನ ಸೀಮೆ ಇದೆಯಲ್ಲ, ಬಾರ್ಡರ್, ಆ ಬಾರ್ಡರನ್ನು ಹೋರಸ್ ಮಾಡೋದು. ಅಂದರೆ ಕಾಶ್ಮೀರದ ಜನ ಇಲ್ಲಿಯವರು ಅಲ್ಲಿ ಹೋಗಬೇಕು, ಅಲ್ಲಿಯವರು ಇಲ್ಲಿ ಹೋಗಬೇಕು, ಅದು ಸುಗಮವಾಗಿ ಹೋಗುವ ಒಂದು ಅವರಿಗೆ ಸ್ವಾತಂತ್ರ್ಯ ಸಿಗಬೇಕು. ಮತ್ತು ಈ ಭಾಗದ ಸರ್ಕಾರ ಇಲ್ಲಿಯದು, ಅಲ್ಲಿಯ ಸರ್ಕಾರ ಅಲ್ಲಿಯದು, ಆದರೆ ಕೆಲವು ಜಾಯಿಂಟ್ ಇಶ್ಯೂಸ್ ಅದನ್ನು ಉಭಯ ದೇಶಗಳು ಕೂಡಿ ಜಾಯಿಂಟ್ ಮೆಕ್ಯಾನಿಸಮ್ನಿಂದ ಅದನ್ನು ನಡೆಸ್ಕೊಳ್ಬೇಕು ಅನ್ನೋ ಒಂದು ವಿನೂತನ ಒಂದು ಫಾರ್ಮ್ಯುಲಾ ಅದು ಇಬ್ಬರೂ ಕೂಡಿ ಅದನ್ನು ತಯಾರು ಮಾಡಿದ್ದಾರೆ. ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಹಿಂದೇನಾಗಿದೆಯಲ್ಲ, ವಾಜಪೇಯಿ ಅವರ ಸಮಯದಲ್ಲಿ ಏನು ಮಾತುಕತೆಯಾಗಿದೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ ಏನು ಮಾತುಕತೆಯಾಗಿದೆ, ಆ ಒಂದು ಹೋಮ್ವರ್ಕನ್ನು ಅವರು ತಮ್ಮ ಮುಂದಿಟ್ಕೊಂಡು ಮುಂದೆ ನಡಿಬೇಕು. ನಾವು ಕೇವಲ ನಮ್ಮ ನಿಲುವು ಅಷ್ಟೇ ಸರಿ ಹಾಗೆ ನಾವು ಅಂದರೆ ಕಾಶ್ಮೀರ್ ಸಮಸ್ಯೆಗೆ ಪರಿಹಾರ ಇಲ್ಲ. ಪಾಕಿಸ್ತಾನದವರು ನಮ್ಮ ನಿಲುವು ಅಷ್ಟೇ ಸರಿ ಅಂತ ಅವ್ರು ಹಿಡಿದ್ರೆ ಅದಕ್ಕೆ ಪರಿಹಾರ ಇಲ್ಲ. ಆದ್ದರಿಂದ ನಾವಿಬ್ಬರೂ ಕೂಡಿ ಒಂದು ಹೊಸ ಪರಿಹಾರವನ್ನು ನಾವು ಹುಡುಕಬೇಕಾಗಿದೆ. ಇಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲೋ ಒಂದು ಕಡೆಯಲ್ಲಿ ನಡೀತಾ ಇರುವಂಥ ಎಲ್ಲ ವಿದ್ಯಮಾನಗಳನ್ನು, ದಾದ್ರಿಯ ಘಟನೆ ಇರ್ಬೋದು, ಅಥವಾ ಆನಂತರ ನಡೆದಂಥ ಕೆಲವು ವ್ಯಕ್ತಿಗಳ ಹೇಳಿಕೆಗಳಿರ್ಬೋದು, ಅಥವಾ ಇತ್ತೀಚೆಗೆ ಎಲ್ಲ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳನ್ನು ಹಿಂದಿರುಗಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿಯವರು ಯಾವುದರ ಬಗ್ಗೆ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ತಾವು ಏನು ಆಗ್ರಹ ಮಾಡ್ತೀರಿ? ಇದರ ಬಗ್ಗೆ ಅವರು ಮಾತನಾಡಬೇಕು ಅಂತ ಹೇಳ್ತಿರೋ ಹೇಗೆ? ಹಿಂದೂ ಮತ್ತು ಮುಸ್ಲಿಂ ಸಮಾಜದ ನಡುವೆ ಸೌಹಾರ್ದತೆ, ಇದನ್ನು ನಾವು ಬೆಳೆಸಬೇಕು. ಇದು ಸೆಕ್ಯುಲರಿಸಮ್, ನಮ್ಮ ದೇಶ ಇದು ಸೆಕ್ಯುಲರ್ ದೇಶ. ಅಂದರೆ ಎಲ್ಲ ಧರ್ಮಗಳ, ಎಲ್ಲ ಮತಗಳ ಜನರಿಗೆ ಸಮಾನವಾದಂಥ ಸ್ಥಾನ, ಅಧಿಕಾರ ಇರುವಂಥ ದೇಶ. ಮತ್ತು ಈ ಸಮಾನತೆಯ ಆಧಾರದ ಮೇಲೆ ಸೌಹಾರ್ದತೆಯ ಸಂಬಂಧ ಬೆಳಿಬೇಕು. ಶಾಂತಿಯುತ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್, ಸಹಜೀವನದ ಒಂದು ವಾತಾವರಣ, ಅದನ್ನು ನಾವು ಬಲಪಡಿಸಬೇಕು. ಈ
ಕಾರ್ಯ, ಇದು ಸರ್ಕಾರದ ಕಾರ್ಯ, ಸರ್ಕಾರದ ಕರ್ತವ್ಯ ಮತ್ತು ಸಮಾಜದ ಕರ್ತವ್ಯ ಕೂಡ. ಇದು ಕೇವಲ ಸರ್ಕಾರದ ಕರ್ತವ್ಯ ಅಲ್ಲ, ಜನರ ಕರ್ತವ್ಯ ಕೂಡ. ನಮ್ಮ ನೆರೆಹೊರೆಯಲ್ಲಿ ನಾವು ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಮತ್ತೆಲ್ಲ ನಮ್ಮ ವಿವಿಧತೆಯ ಸಮಾಜದಲ್ಲಿ ಸೌಹಾರ್ದತೆಯಿಂದ ಇರುವಂಥ ನಮ್ಮ ಒಂದು ಅದು ಪ್ರದೀರ್ಘ ಸಂಸ್ಕೃತಿ ಅದು. ಅದನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮ ದೇಶ ಬಲಶಾಲಿ ಆಗ್ತದೆ. ನಮ್ಮ ದೇಶ ಬಲಶಾಲಿ ಆದರೆ ನಮ್ಮ ಎಲ್ಲ ಪ್ರಶ್ನೆಗಳನ್ನು ನಾವು ಪ್ರಜಾಪ್ರಭುತ್ವದ ಹಾದಿಯಿಂದ, ಶಾಂತಿಯುತ ಹಾದಿಯಿಂದ ಅವುಗಳನ್ನು ನಾವು ನಿವಾರಿಸಲಿಕ್ಕೆ ಸಾಧ್ಯ. ಮತ್ತು ಮುಂದಿನ ಪೀಳಿಗೆ ಅದು ಭಾರತ ಇದೊಂದು ಸಮೃದ್ಧ ದೇಶ, ಶಕ್ತಿಶಾಲಿ ದೇಶ, ಸಮರಸತೆಯ ದೇಶ, ಶಾಂತಿ ದೇಶ ಅನ್ನೋ ಒಂದು ಚಿತ್ರ ನಾಳೆ ಅದು ಸಾಕಾರವಾಗ್ತದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ತಾವೇ ಚರ್ಚೆ ಆಗಲಿ, ಆದರೆ ಅದರ ಬಗ್ಗೆ ತಿಕ್ಕಾಟ ಬೇಡ. ಕೋರ್ಟ್ ಹೇಳ್ತಾ ಇದೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಯಾಕೆ ಲಾಗು ಮಾಡ್ತಾ ಇಲ್ಲ, ಅದಕ್ಕೆ ಯಾಕೆ ರಾಜಕೀಯ ತಿಕ್ಕಾಟ ನಡೀತಾ ಇದೆ? ಇಲ್ಲ, ಅದಕ್ಕಾಗಿ ಸಮಾಜದಲ್ಲಿ ಮತ್ತು ರಾಜಕಾರಣದಲ್ಲಿ, ರಾಜಕೀಯ ಎಸ್ಟಾಬ್ಲಿಷ್ನಲ್ಲಿ ಚರ್ಚೆ ಆಗಲಿ, ಆದರೆ ತಿಕ್ಕಾಟ ಬೇಡ. ಅದಕ್ಕಾಗಿ ವೈಷಮ್ಯ ಬೆಳೆಸೋದು ಬೇಡ. ಎಸ್, ಧನ್ಯವಾದಗಳು ಸರ್. ಧನ್ಯವಾದ. ಎಸ್ ವೀಕ್ಷಕರೇ, ನಮ್ಮೊಂದಿಗೆ ಸುಧೀರ್ ಕುಲಕರ್ಣಿ ಅವರು ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡು, ಭಾಳ ಪ್ರಮುಖವಾಗಿ ಉಡುಪಿಗೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಪಂದನ ಟಿವಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ. ನಾನು ಮತ್ತೊಂದು ಮಾತು ಹೇಳ ಬಯಸ್ತೇನೆ, ನೀವು ಒಂದು 2 ಮಿನಿಟ್ ಕೊಟ್ಟರೆ. ಎಸ್, ಖಂಡಿತ ಸರ್. ನಾನು ಮಣಿಪಾಲಕ್ಕೆ ಬಂದೆ, ಉಡುಪಿಗೆ ಬಂದೆ. 2 ದಿನದ ಈ ವಾಸ್ತವ್ಯದಲ್ಲಿ ನನಗೆ ಅತ್ಯಂತ ಖುಷಿ ಕೊಟ್ಟಂಥ ಒಂದು ಪ್ರಸಂಗ ಅಂದರೆ, ಇವತ್ತು ಮುಂಜಾನೆ ನಾನು ಶಿವರಾಮ ಕಾರಂತರ ಅವರ ಸ್ಮಾರಕಕ್ಕೆ ಹೋಗಿದ್ದೆ ಶಾಲಿಗ್ರಾಮದಲ್ಲಿ. ಅವರ ಕೊನೆಯ ವರ್ಷಗಳನ್ನು ಅವರು ಅಲ್ಲಿ ಶಾಲಿಗ್ರಾಮದಲ್ಲಿ ಕಳೆದರು. ಆ ಸ್ಮಾರಕವನ್ನು ನೋಡಿ ಅದನ್ನು ಮಾಲಿನಿ ಮಲ್ಯ ಅವರು ಅದನ್ನು ನೋಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಾಜ, ಸಾಹಿತ್ಯ ಪ್ರಪಂಚ ಅವರಿಗೆ ಚಿರಋಣಿ ಅಂತ ನಾನು ಅಂತೇನೆ. ಕಾರಂತರ ಆದರ್ಶ ಅದು ಕೇವಲ ಕನ್ನಡದವರಲ್ಲ, ನಾನಂತೇನೆ ಅವರು ಒಬ್ಬ ಇಡೀ ವಿಶ್ವ ಸಾಹಿತ್ಯದಲ್ಲಿ ಒಬ್ಬ ದೊಡ್ಡ ರತ್ನ ಅವರು. ಅಂಥವರನ್ನು ಈ ಪ್ರದೇಶ ಹುಟ್ಟಿಸಿದೆ. ಈ ಪ್ರದೇಶಕ್ಕೆ ನನ್ನ ನಮನಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.